ದಿನಚರಿ ಹೇಗಿದೆ ಅನ್ನೋದು ಏನು ಗೊತ್ತಿಲ್ದಿರೋ ಮನುಷ್ಯರು ಇಷ್ಟ ಬಂದಂಗ್ ಮಾತಾಡ್ತಾರೆ. ಈ ಕಾಮೆಂಟ್ ಮಾಡೋರು ಅಷ್ಟೇನೆ, ನೆಗೆಟಿವ್ ಮಾಡ್ಲಿ ಪಾಸಿಟಿವ್ ಮಾಡ್ಲಿ ನಮ್ಮ ಬಗ್ಗೆ ಗೊತ್ತಿಲ್ದಿರ ಮಾತಾಡ್ತಿರ್ತಾರೆ. ಈ ವ್ಯಕ್ತಿ ಕೇಳ್ದ ಅದಾದ್ಮೇಲಿಂದ ಬಂದಿರೋಂತ ಆ ಕಾಮೆಂಟ್ ಗಳು ನೋಡಿ ನನಗೆ ನಿದ್ದೆ ಬರ್ಲಿಲ್ಲ. ನಿಜವಾಗ್ಲು ಈ ಇನ್ಸಿಡೆಂಟ್ ಆದ್ಮೇಲಿಂದ ನಾನು ನಿದ್ದೆ ಮಾಡಿಲ್ಲ. ಐ ವಾಸ್ ಜಸ್ಟ್ ಟೆಲಿಂಗ್, ಯಾರು ಎಷ್ಟೇ ಸಾರಿ ಕೇಳಿದ್ರು, ಯಾರು ಏನೇ ಧೈರ್ಯ ತುಂಬಿದ್ರು ಕಳ್ಕೊಂಡಿರೋ ನಿದ್ದೆನ ಯಾರು ತಂದ್ಕೊಡಕ್ ಆಗಲ್ಲ. ನನಗೆ ನಿದ್ದೆ ಮಾಡಕ್ ಆಗದಿರೋಂತ ಒಂದು ಪರಿಸ್ಥಿತಿ ತೀರಾ ದೊಡ್ಡ ವಿಷಯನೂ ಅಲ್ಲ. ಅವನೇನೋ ಮಾತಾಡೋ ಸ್ವಾತಂತ್ರ್ಯ ಇದೆ, ನಾನೊಂದು ಕ್ವೆಶನ್ ಕೇಳ್ತೀನಿ ಅನ್ನೋ ರೀತಿ ಅವ್ನು ವೈರಲ್ ಆಗ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಅವನು ಕೇಳೋದು ಕೇಳ್ಬಿಟ್ಟ. ಬಟ್ ಅದಾದ್ಮೇಲಿಂದ ಆಗುವಂತ ಪ್ರಭಾವ ನಮ್ಮ ಮೇಲೆ ಅದು ನಾವ್ ಎಕ್ಸ್ಪ್ಲೈನ್ ಮಾಡಿದ್ರು ಮೋಸ್ಟ್ಲಿ ಅರ್ಥ ಆಗೋದು ಸ್ವಲ್ಪ ಕಷ್ಟನೇ. ಸರ್ ನಾನು ಆಕ್ಚುಲಿ ತುಂಬಾ ಬೋಲ್ಡ್ ಆಗಿರ್ತೇನೆ. ನಾನು ಯಾರು ಏನೇ ಕ್ವಶನ್ ಕೇಳಿದ್ರು ಲೈಟ್ ಆಗಿ ತಗೊಳ್ತೇನೆ. ಯಾವುದೇ ಒಂದು ನೆಗೆಟಿವಿಟಿನಲ್ಲೂ ಒಂದು ಪಾಸಿಟಿವ್ ನ ಹುಡುಕಿ ಓಕೆ ಇದೆಯಲ್ಲ ಬಿಡು ಪರವಾಗಿಲ್ಲ, ಲೆಟ್ಸ್ ಇಗ್ನೋರ್ ದಿಸ್ ಅನ್ನೋ ತರ ನಾನು ಲೈಫ್ ನ ಲೀಡ್ ಮಾಡ್ತಿರ್ತೇನೆ. ಅಂಡ್ ನಾನೊಂದು ಇಂಡಿಪೆಂಡೆಂಟ್ ವುಮನ್, ಐ ಟೇಕ್ ಕೇರ್ ಆಫ್ ಹೋಮ್. ನಾನು ಮನೆನ ನೋಡ್ಕೊಳ್ಳುವಂತ ಒಂದು ವ್ಯಕ್ತಿ. ಸೊ ತಪ್ಪು ಮಾಡಿ ನಾನು ಫೇಮಸ್ ಆಗುವಂತ ಯಾವ ಅವಶ್ಯಕತೆನೂ ಇಲ್ಲ. ಅಂಡ್ ಸೀರಿಯಲ್ಗಳಾಗಿರೋದ್ರಿಂದ ಮನೆಗಳಲ್ಲಿ ಗೊತ್ತು, ಪರಿಚಯ ಇದೆ. ಅಟ್ ಲೀಸ್ಟ್ ನಾನು ಯಾರೋ ಒಬ್ಬ ಆರ್ಟಿಸ್ಟ್ ಅಂತನಾದ್ರೂ ಗೊತ್ತಿದೆ. ಸೊ ಪಬ್ಲಿಸಿಟಿಗೆ ನಾನು ಇದನ್ನೇ ಮಾಡ್ಬೇಕಾಗಿಲ್ಲ. ಅಂಡ್ ದುಡ್ಡುಗೋಸ್ಕರ ಮಾಡಿದ್ರು ಅಂತ ಎಷ್ಟು ಕೋಟಿ ಕೊಟ್ಟಿದ್ದಾರೆ ಪೆಂಟಗನ್ ನಲ್ಲಿ, ನನಗೆ ಯಾರಾದ್ರೂ ತಿಳ್ಸಕ್ ಆಗತ್ತ? ಏನೋ ಕೋಟಿ ತಗೊಂಡು ನಾನು ಮಾಡಿ ಆ ರೀತಿ ದುಡ್ಡು ಮಾಡ್ಬೇಕು ಅಂತಂದ್ರೆ ಒಂದಷ್ಟು ಆಪ್ಗಳಿದೆ. ಬಟ್ಟೆ ಬಿಚ್ಚಿ ನಿಂತ್ಕೊಂಡು ದುಡ್ಡು ಮಾಡುವಂತ ಒಂದಷ್ಟು ಆಪ್ಗಳಿದೆ. ನಾನು ಅದನ್ನ ಮಾಡ್ತಿದ್ದೆ. ನನಗೆ ದುಡ್ಡೇ ಮಾಡ್ಬೇಕು ಅಂತಿತ್ತು ಅಂದ್ರೆ ಅದು ಬಿಟ್ಟು ಬೇರೆ ವಿಧಾನಗಳಿದೆ. ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕಾಗಿಲ್ಲ ದುಡ್ಡು ಮಾಡೋದಿಕ್ಕೆ, ಸಾವಿರ ದಾರಿಗಳಿದೆ. ನಾವ್ ಅದನ್ನ ಚೂಸ್ ಮಾಡ್ದಿರೆ ನಿಯತ್ತಾಗಿ ಆನ್ ಸ್ಕ್ರೀನ್ ತಾನೆ ನಾನು ಪ್ರೊಫೆಷನಲ್ ಆಗಿ ಮಾಡಿದೀನಿ. ನಾನು ಒಂದು ಬೀಯಿಂಗ್ ಅನ್ ಆರ್ಟಿಸ್ಟ್, ಒಂದು ಆರ್ಟಿಸ್ಟ್ ನನ್ನ ಕ್ಯಾರೆಕ್ಟರ್ಗೆ ಏನ್ ಬೇಕೋ ಅದನ್ನ ನಾನು ಮಾಡುವ 100% ಎಫರ್ಟ್ ಅನ್ನ ಹಾಕಿ ಆ ಪ್ರಯತ್ನ ಮಾಡಿದೀನಿ. ಹಾಗೆ ಆ ಒಂದು ಬ್ಯಾಕ್ಲೆಸ್ ಮಾಡೋದಿಕ್ಕೆ ಏನೊಂದು ಪ್ರಿಪರೇಷನ್ ಆಗಿತ್ತು ಅನ್ನೋದ್ರ ಒಂದು ಸೆಲ್ಫಿ ಕೂಡ ನನ್ನ ಹತ್ರ ಇದೆ. ಒಂದಷ್ಟು ಜನರಿಗೆ ಡೌಟ್ ಇತ್ತು ಬ್ಯಾಕ್ಲೆಸ್ ಅಂತಂದ್ರೆ ಸೆಮಿ ನ್ಯೂಡ್ ಆಗಿರ್ತಾರೆ ಅಂತ. ಅದನ್ನ ತಲೆಯಲ್ಲಿ ಇಟ್ಕೊಂಡು ಆ ಕ್ವೆಶನ್ ನ ಕೇಳಿದೆ ಅಂತಾನು ಸರ್ ಹತ್ರ ಕೇಳ್ಬೇಕಾದ್ರೆ ಆ ವ್ಯಕ್ತಿ ಹೇಳ್ದ, ಬೇಕಂದ್ರೆ ನಾನು ನಿಮ್ಮೆಲ್ರಿಗೂ ತೋರಿಸ್ತೀನಿ ಅದನ್ನ ಯಾವ ರೀತಿ ಅದು ಒಂದು ಪ್ರಿಪರೇಷನ್ ಆಗಿತ್ತು ಅಂತ. ನಾನು ಏನೇ ಕೆಲಸ ಮಾಡಿದ್ರು ಒಂದು ಸಣ್ಣ ಸೆಲ್ಫಿ ತಗೊಂಡು ಇಟ್ಕೊಂಡಿರ್ತೀನಿ. ನನ್ಗೆ ಅಟ್ಲೀಸ್ಟ್ ಯಾವತ್ತೋ ಒಂದ್ಸತಿ ನೆನ್ಸ್ಕೋಬೇಕಾದ್ರೆ ಅದು ಈ ರೀತಿ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ನಾನು ನಿಮಗೆ ಅದನ್ನ ತೋರಿಸ್ತೀನಿ, ಆ ಫೋಟೋನ ತೋರಿಸ್ತೀನಿ ಯಾವ ರೀತಿ ಪ್ರಿಪರೇಷನ್ ಇತ್ತು ಅಂತ. ಈಗ ನೀವು ಕಲಾವಿದೆಯಾಗಿ